ಸಂಗದೂರನೇ ರಕ್ತವಸ್ತ್ರಾಧಾರನೇ ಚಕ್ರಧರ ಹರ ಬ್ರಹ್ಮ ಪೂಜಿತ ರಕ್ತವಸ್ತ್ರಾಧಾರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಮೂಷಿಕಾಸನ ಶೇಷಭೂಷಣ ಅಶೇಷ ವಿಘ್ನನಾಯಕ ಮೂಷಿಕಾಸನ ಶೇಷಭೂಷಣ ಅಶೇಷ ವಿಘ್ನನಾಯಕ ದಾಸಪುರಮನ ವಿಠಲೇಶನ ಈಶ ಗುಣಗಳ ಪೊಗಳುವೆ ದಾಸಪುರಮನ ವಿಠಲೇಶನ ಈಶ ಗುಣಗಳ ಪೊಗಳುವೆ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೇ ಕನಕ ಎಂಥ ಅಂದ ಎಂಥ ಚಂದ ಶಾರದಮ್ಮ ನೀನು ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನೋಡುವ ಆಸೆ ತುಂಬಿದಮ್ಮ ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ ಇನ್ನು ನೋಡುವ ಆಸೆ ತುಂಬಿದಮ್ಮ ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ ನಿನ್ನ ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಭಾಗಿತಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಭಾಗಿತಮ್ಮ ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಎಂಥ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ ನಿನ್ನ ನೋಡಿ ಹಾಡೋ ಆಸೆ ಬಂದಿತಮ್ಮ ಎಂಥ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ ನಿನ್ನ ನೋಡಿ ಹಾಡೋ ಆಸೆ ಬಂದಿತಮ್ಮ ರತ್ನದಂಥ ಮಾತುಗಳನ್ನೇ ಆಡಿಸಮ್ಮ ಒಳ್ಳೆ ರತ್ನದಂಥ ಮಾತುಗಳನ್ನೇ ಆಡಿಸಮ್ಮ ಒಳ್ಳೆ ರಾಗಭಾವ ಭಕ್ತಿ ತುಂಬಿ ಹಾಡಿಸಮ್ಮ ಒಳ್ಳೆ ರಾಗಭಾವ ಭಕ್ತಿ ತುಂಬಿ ಹಾಡಿಸಮ್ಮ ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ
ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲಸು ಅಲ್ಲಿ ಶಾರದಮ್ಮ. ಬೇರೆ ಏನು ಬೇಕು ಎಂದು ಕೇಳನಮ್ಮ ನಿನ್ನ, ಬೇರೆ ಏನು ಬೇಕು ಎಂದು ಕೇಳನಮ್ಮ ನಿನ್ನ. ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ, ನನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ. ಎಂಥ ಅಂದ ಎಂಥ ಚಂದ ಶಾರದಮ್ಮ ನೀನು, ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ. ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ರಾಮ 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 ಜಯ ರಾಮ 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 ರಾಮ.
ಶಾರದಾ ಮಾತಿನ ಪ್ರಾರ್ಥನೆ ನಿಶ್ಚವಾದ ಪ್ರಾರ್ಥನೆ ಪ್ರಕಾರವಾದ ಒಂದಿಂಚಿತಿ ಮೂಜಿನ ಸೇವನ ಸದ್ಭಕ್ತನ ಸೇವನ ಶ್ರೀ ಮಹಾತಾಯಾಂಚಿತಿ ಶಾರದಾಂಬೆ ಅನಚಿತ್ತವು ಸಿರಿಧಾನ ಸ್ವೀಕಾರ ಬಂದು ಕೊನೆಯ ಭಕ್ತರನ್ನ ಆ ಭಕ್ತದ ಸೇವೆದ ನಿಜನ ಕ್ಲಿಷ್ಟಾರ್ಥದಲ್ಲಿ ಬಂದು ಈ ಸನ್ನಿಧಾನ ಮತ್ತು ಆ ಸೇವನ ಪರ ಪಿತಮತನ ಇಷ್ಟಾರ್ಥನ ಪರ ಆ ದೇವಿ ಪರಿಪೂರ್ಣವಾದ ಅನುಗ್ರಹವನ್ನು ಕರೆದು ಆ ಪಂಚಿತ ನಮ್ಮ ಕುಟುಂಬದ ವಿಸರ್ಜನಾ ಪಡೆದು ಶೋಭಾಯಾತ್ರೆ ಶಾರದಾ ಮಾತಿನ ಶೋಭಾಯಾತ್ರೆಯನ್ನು ಯಾವ ರೀತಿಯಾದ ಪ್ರಪಂಚವನ್ನು ಯಾವ ರೀತಿಯಾದ ಒಡೊಡು ಅನುಗ್ರಹವಾದ ಸರ್ವೇಷಾಂ ಭಕ್ತಜನಾನಾನು ಮಾತಾ ಭಕ್ತಬಾಂಧವರಿಗಳ ಆಯುರಾರೋಗ್ಯ ಆನಂದ ಈಶ್ವರೇನ ಸದಾಕಾಲ ಕರೆದು ವೃದ್ಧರೋಧವಾನ್ ಶಿವವೃದ್ಧಿನ ಸಮಸ್ತ ಸನ್ಮಂಗಲನ ನೆನಪಟ್ಟಿನ ಸಮಯಕುಲ ಎಡ ರೀತಿಯಾದ ಆ ದೇವಿನ ಆರಾಧನೆ ಮತ್ತು ಜೊತೆ ಎಡ ವಿಜೃಂಭಣೆ ವೈಭವಗಳು ಸಂಭ್ರಮಗಳು ಸಾಂಗೋಪಾಂಗವಾದ ನಮ್ಮ ಪಾಲಕ ಆ ದೇವಿ ಅನುಗ್ರಹ ಪಾಲ್ಗೊಂಡು ಮೂಜಿ ದಿನದ ಆ ಪರಿಪೂರ್ಣ ವಾಂಛನೆ ಮತ್ತು ಸದ್ಕ್ರಮಣ ಸಂಪೂರ್ಣ ಶುಭಗಳ ಗ್ರಾಮಸ್ಥರ ಮಾತ್ರೆಗಳ ಆ ದೇವಿ ಅನುಗ್ರಹ ಮಾದ ರೀತಿಯಾದ ಗ್ರಾಮೀಣ ಸದಾಕಾಲ ಸರ್ವ ರೀತಿಯಾದ ಶ್ರೀರಕ್ಷೆಯಾದ ಅಭಯಗೊಂಡು ಶ್ರೀರಕ್ಷೆಯಾದ ಕಾಪಾಡಲು ಶಾರದಾ ಮಾತಿನ ಚರಣಾರವಿಂದಳು ಭಕ್ತಪೂರ್ವಕವಾದ ಪುಂತ್ರಾಭೇರಿತ್ಯಂ ವಿದ್ಯಾದಾನಂ ಚ ದೇಹಮೇ ಸರ್ವೇ ನಮಸ್ತಸ್ಯೈ ನಮೋ ನಮಃ ಶ್ರೀ ಮಹಾಸರಸ್ವತ್ಯೈ ನಮಃ ಅನಸೋರಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ ಶ್ರೀಮಾತ್ ಶಾರದಾ ಮಾತದೇವ ಪಾದಾರವಿಂದಕ್ಕೆ ಗೋವಿಂದ
ಕೇಳಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳಿನ್ನ ಮಗ ಜಾರ ಇವ ಚೋರ ಸುಕುಮಾರ ಸುಕುಮಾರ ಮುದದಿ ಮುಕುಂದ ಸದನಕ ಬಂದ ಮುದದಿ ಮುಕುಂದ ಸದನಕ ಬಂದ ದಧಿಯ ಮೀಸಲು ಬೆಣ್ಣೆ ತಿಂದ ದಧಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿ ಕೇಳಿನ್ನ ಮಗ ಜಾರ ಇವ ಚೋರ ಸುಕುಮಾರ ಮಾಯೋಳು ಪೊಕ್ಕ ಮಾರನ ಪಿತದ ಮನೆಯೋಳು ಪೊಕ್ಕ ಹಿಡಿಯ ಹೋದರೆ ಅವ ಸಿಕ್ಕ ಹಿಡಿಯ ಹೋದರೆ ಅವ ಸಿಕ್ಕ ಗೋಪಿ ಕೇಳಿನ್ನ ಮಗ ಜಾರ ಇವ ಚೋರ ಸುಕುಮಾರ ಸುಕುಮಾರ ಹರೆಯದ ಪೋರಿ ಜರದ ಕಂಗೋರಿ ಹರೆಯದ ಪೋರಿ ಜರದ ಕಂಗೋರಿ ಭರದಿಂದ ಸೀರೆಯ ಸೆಳೆದ ಭರದಿಂದ ಸೀರೆಯ ಸೆಳೆದ ಕರವ ಪಿಡಿದ ಮಾನ ಕಳೆದ ಗೋಪಿ ಕೇಳಿನ್ನ ಮಗ ಜಾರ ಇವ ಚೋರ ಮಹಿಪಾಲನ ಮನಸೊಮ್ಮೆ ಹಾಗೆ ಹೀಗೆ ಹೇಳುವ ಜಾಂಗೆ ಗೋಪಿ ಕೇಳಿ ರಾಧೆಯ ಮನದ ಮೋದ ಮುಕುಂದ ರಾಧೆಯ ಮನದ ಮೋದ ಮುಕುಂದ ಶ್ರೀದ ವಿಠಲನಾಟ ಚಂದ ನಮ್ಮ ಶ್ರೀದ ವಿಠಲನಾಟ ಚಂದ ನಯನಾನಂದ ಆನಂದ ಗೋಪಿ ಕೇಳಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳಿನ್ನ ಮಗ ಜಾರ ಇವ ಚೋರ ಉತ್ಪಾದಗಳನ್ನು ಸೃಷ್ಟಿಸುತ್ತಾ ದಿಟ್ಟ ಹೆಜ್ಜೆಯಿಂದ ಮುಂದುವರಿಯುತ್ತಾ ಇದ್ದೀರಾ. ಮೂರು ಲೋಕದ ವೀರ ನಾನು ಒಲಿಸುವ, ಒಲಿಸುವ. ವಹಿಸುವುದಕ್ಕಾಗಿ ಬಂದವಳಲ್ಲ, ಅಸುರರನ್ನು ಪಡೆಯುವುದಕ್ಕಾಗಿ ನಿನ್ನನ್ನು ಪಡೆಯುವುದಕ್ಕಾಗಿ ಬಂದವಳು. ಕಾಯುವುದಕ್ಕೆ ಸಹಕಾರ ಮತ್ತು ಸಂಯೋಜನೆ ಪೂರ್ಣೇಶ್ ಆಚಾರ್ಯ ಅಡ್ಯಾರ್. ಲೈಟಿಂಗ್ ವಿಕ್ರಮ್ ಸೌಂಡ್ಸ್ ಅಲಂಕಾರ್ ಇವೆಂಟ್ಸ್ ಕೊಲ್ಯ. ಸಂಗೀತ ವಿನ್ಯಾಸ ಸೃಜನ್ ಕುಮಾರ್ ತುಳಸಿ. ಈ ದೃಶ್ಯ ರೂಪಕದಲ್ಲಿ ಪಾಲ್ಗೊಂಡ ಕಲಾವಿದರು ಶ್ರೀ ಗರುಡಿ ಡ್ಯಾನ್ಸ್ ಸ್ಟುಡಿಯೋಸ್.
ದಸರಾ ಮಹೋತ್ಸವದ ಶುಭಾಶಯಗಳು. ಜಗನ್ಮಾತೆ ಶ್ರೀ ಶಾರದಾಮಾತೆಯ ಅದ್ದೂರಿ ಶೋಭಾಯಾತ್ರೆಗೆ ಸರ್ವ ಬಂಧುಗಳಿಗೆ ಸ್ವಾಗತಿಸುತ್ತ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಇದರ 38ನೇ ವರ್ಷದ ಶಾರದಾ ಮಹೋತ್ಸವಕ್ಕೆ ಶುಭ ಕೋರುತ್ತಾ ಅಂಬಾ ಭವಾನಿ ಶ್ರೀ ಶಾರದಾಮಾತೆಯ ಪಾದಕಮಲಕ್ಕೆ ಓಷನ್ ಗೈಸ್ ಕೊಲ್ಯ ಇದರ 5ನೇ ವರ್ಷದ ಕಲಾ ಕುಸುಮ ವಜ್ರ ಕಿರೀಟ. ಪುರಾತನ ಕಾಲದ ಭೈರವಪುರದ ದೇವಿನ ಭೇಟಿ ಕಾರ್ಮಿಕ ಮಣ್ಣಿನ ದಿಂಜಿಯು ಬಿಟ್ಟು ನರಕದ ಅವತಾರರು ಮುಂದಿಚ್ಚಿ ಭಕ್ತಪುರನ್ನು ಉದ್ಧಾರ ಮಲ್ಪರೆ ನೆಲೆಯಾತಲು ಅಪ್ಪು ಸರ್ವಲಾಂಕಾರರು ರತ್ನಮಾಣಿಕ್ಯದ ಕಿರೀಟಧಾರಿಯಾದ ಪೂರ್ಣಕಲ್ಪದ ರೂಪಡೆ ಭಕ್ತರನ್ನು ಉದ್ಧಾರ ಮಲ್ಪದ ಮಹಾಮರಣ ಶಕ್ತಿ ಅಪ್ಪೆಯಾದ ಸರ್ವೇಶ್ವರಿಗೆ ಒಂದಿನ ಕವಿಯೋಡು ನಾಯಕದ ಕಣ್ಣು ಮಂದಾಪು నుంచి ವಾಮಾಚಾರದ ಶಿಕ್ಷಂತ್ರದ పేరునే పెట్టుముట్టుతాయి నుంచి కార్యం భైరవపురత పిండిದೆ కోముకదాగ్ని ಉತ್ತರಯ್ಯನ ಕಣ್ಣ ದೃಷ್ಟಿ ಅಪ್ಪನ ಬಣ್ಣ ಕಿರೀಟದ ಒತ್ತುಗೂರುಂಡು ಎಂಚಾಂಗಲ ಅವನು ಕೈವಶ ಮಲ್ಪಡಬಹುದಾಗಿ ವಾಮಾಚಾರದ ನೇತು ಅಪ್ಪನ ಬಲಿಕೊಂಬಿಡೆ ಬೇಡಿಕಲುವೆ ಉತ್ತರಯ್ಯ ಕ್ಷೇತ್ರಪಾಲ ಈ ಎನ್ನ ಭೈರವಪುರತ್ತ ಕುಡಿತ ರಕ್ಷಣ ಮಲ್ಪುರಂಜಿ ಕಾಪುಲ ಬಟ್ಟೆ ಅಡ ಇನಿ ಆರುದ್ರಯೇ ನಿನಾಯೇ ವಾಮಾಚಾರದ ಬೆನ್ನಿ ಬೆಂದದು ಎನ್ನ ಕಟ್ಟು ಮಂದ ಆಪಿನಂಚಿ ಕೈಕಲದ ಮುಡಿಕೆ ಬರಿದುದು ಎನ್ನ ಕರಟಿತ್ತಿ ಕಿರೀಟನು ಕಟ್ಟದುಕೊಳ್ಳುತ್ತೆ ಈ ನಿನ್ನ ಚಾತುರ್ಪು ಶಕ್ತಿಳು ಆ ಕಲ್ವನ ಹಿಡಿದು ಎನ್ನ ಕಿರೀಟನ ಪಿರಕಲಪಿನಂಚಿ ಮಲ್ಲ ಕಚ್ಚಬಿರುಡು ಹೋದುಂಬು ಕಲ್ಲೇ ಮಾತುರ ಬಿಗಿತು ನಡಿಕೆ ತೋದಾಯನ ಬಿತ್ತನೆ ಬಿದಳಿಯೇ ఆయన వెలిపట్టుడు కైకాలు పుట్టుడు మరలు పట్టాదు మళ్ళంటీల కిరీటము ఇలా కడుతుడు ఇలా చెప్పిసాలి ఆశీర్వాదములు పురప్పే ఆశీర్వాదములు పురప్పే ఆశీర్వాదములు
ಸಂತೋಷಾಣಿ ನಿನ್ನ ಪಾತ್ರಕ್ಕೆಂದು ಶುಭ ವಸ್ತು ಹೋಗುವಲ ಒಳ್ಳೆಯ ಕಿರೀಟ ನವರತ್ನಗಳು ಬೆಳಗಿನ ರತ್ನ ಕಿರೀಟ ಇಲಕೆತ್ತನೆ ಆವಂದಿನ ರತ್ನ ಕಿರೀಟ ನನ್ನ ಕೈಕುಲಾಯ ಸೋತೋ ಕಾಲದಿಂಚ ಕಟ್ಟುದಿನ ಕಣ ಹಿಂದೆ ಎಷ್ಟು ಶಕ್ತಿಗೆ ಬಿಟ್ಟು ದೈವ ಶಕ್ತಿ ತಾನಾತ್ತು ಬಂದು ಇಲ್ಲಿ ಸಾಧಿಸ್ತಾಂಡೆ ಧ್ವನಿಮುದ್ರಣ ನೆಟ್ವರ್ಕ್ ಸೈಬರ್ ತೊಕ್ಕೊಟ್ಟು ಕ್ಷೇತ್ರಗಳಲ್ಲಿ ಶ್ರೀ ಕ್ಷೇತ್ರ ಕಟೀಲಿನ ಗಮನಾಂಬಿಕೆ ಕಟೀಲಕ್ಕೆ ಲಾಲಿ ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ಹರಿಯುವ ನದಿ ನಂದಿನಿ ಆ ನಂದಿನಿ ನದಿಯ ಕಟ್ಟೆ ನಂದಿನಿಯ ಕಟಿ ಪ್ರದೇಶದಲ್ಲಿ ಲಿಂಗ ರೂಪದಲ್ಲಿ ಉದಿಸಿ ಭಕ್ತಾದಿಗಳನ್ನು ಕೊಯ್ಯುವ ದುರ್ಗಾ ಪರಮೇಶ್ವರಿ ಭ್ರಮರಾಂಬಿಕೆಯ ಪುಣ್ಯ ಚರಿತ್ರೆ ಜಾಬಾರಿ ನಂದಿನಿ ಸುರಧೇನುವಾದಂತಹ ನಂದಿನಿ ವಿಶೇಷಾಪದಿಂದ ನದಿಯಾಗಿ ಹರಿಯುವ ಆ ಕಥಾಭಾಗ ಈ ದಶರೂಪಕದಲ್ಲಿ ನೋಡಿ. ಭೂಲೋಕದಲ್ಲಿ ಬರಗಾಲದಂದು ಜನರು ರಕ್ತ ದಾರಿದ್ರ್ಯದಿಂದ ತಿನ್ನಲು ಆಹಾರವಿಲ್ಲದೆ ಪ್ರಾಣಿ ಪಕ್ಷಿಗಳ ಹಸಿ ಮಾಂಸ ತಿನ್ನುವ ಪರಿಸ್ಥಿತಿ ಬರುತ್ತದೆ.
ಸಮಾನತೆಯಂತೆ ಬಂದಿದ್ದೇನೆ. ಭೂಲೋಕದಲ್ಲಿ ಬರಗಾಲ ತಾಂಡವ ನೃತ್ಯವನ್ನಾಡುತ್ತಾಳೆ. ತಿನ್ನಲು ಹುಳಿಲ್ಲ, ಕುಡಿಯಲು ನೀರಿಲ್ಲ, ತಪಸ್ಸನ್ನು ನೆರವೇರಿಸಲು ನೆರಳು, ಬದುಕಿಗೆ ಬೆಲೆಯಿಲ್ಲ, ಮಾನವ ಜೀವಕ್ಕೆ ಬೆಲೆ ನೆಲೆ ಇಲ್ಲದಂತಹ ಈ ಸ್ಥಿತಿಯಲ್ಲಿ ನಿಮ್ಮ ಸಹಾಯವನ್ನು ಯಾಚಿಸಿಕೊಂಡು ಬಂದಿದ್ದೇನೆ. ಅಮ್ಮ ಬಾ, ಭೂಲೋಕಕ್ಕೆ ಬಾ ಅಮ್ಮ. ಜಾಬಾಲಿ ಬರಲಾರೆ. ನಾನು ಕರ್ಮಭೂಮಿಗೆ ಬರಲಾರೆ. ಕಳವು ವಂಚನೆಗಳೇ ಉಸಿರಾಗಿರುವ, ಪಾಪಿಗಳಿಗೆ ನೆರಳಾಗಿರುವ, ಮಗ ಮತ್ಸರ ತುಂಬಿರುವ, ಶಾಪ ಪಸರಿಸಿ ಶಾಪದ ಕಣಜ ಉಕ್ಕುತ್ತಿರುವ ನರಲೋಕಕ್ಕೆ ನಾನು ಬರಲಾರೆ. ತಾಯಿ ನಂದಿನಿ, ಕರ್ಮಭೂಮಿಯು ರಾತ್ರಿ ಹಗಲಿನಂತೆ ಒಂದಕ್ಕೊಂದು ಬೆಸೆದಿರುವ ಪುಣ್ಯ ಭೂಮಿ ನರಲೋಕ. ಸ್ವರ್ಗ, ಕೈಲಾಸ, ವೈಕುಂಠ, ಮೋಕ್ಷ ಎನ್ನುವ ಮೇಲ್ಲೋಕಗಳ ಶಾಶ್ವತ ಸುಖ ಪಡೆಯಲು ಕರ್ಮ ಸಾಧನೆ ಮಾಡುವ ರಂಗಸ್ಥಳ ಅದು ಭೂಲೋಕ. ಕರ್ಮ ಭೂಮಿಯನ್ನು ಪಾಪದ ರೂಪವೆಂದೇಕೆ ಗಮನಿಸಿ ದೊರೆಯುತ್ತಿರುವಿರಿ ತಾಯಿ. ನಾನಂದ ನುಡಿಯಲ್ಲಿ ತಪ್ಪಿಲ್ಲ. 1000 ಬಾರಿ ಹೇಳುತ್ತೇನೆ, ಭೂಲೋಕ ಪಾಪಿಗಳ ಮಹಾಕೂಪ, ದುಷ್ಟರ ಅಂಗಣ, ದುರಾತ್ಮರ ರಂಗಸ್ಥಳ. ಹಾಲೆರೆದವರ ಕೈಗೆ ಕುಟುಕುವ ವಿಷಪೂರಿತ ಸರ್ಪಗಳು ನರಮಾನವರು. ಬಾಯಾರಿ ಬಂದವಗೆ ಅನ್ನ ಆಹಾರವೆಂದು ಉಪಚರಿಸಿದ ಜಮದಗ್ನಿ ಋಷಿಯ ಹೋಮದೇನು ಕಪಿಲೆಯನ್ನು ಅಪಹರಿಸಿದ ದುರಾತ್ಮ ಕಾಟ್ಯ ವೀರನು ಹುಟ್ಟಿದ ಲೋಕ ನರಲೋಕ. ಬ್ರಹ್ಮಶ್ರೀ ವಶಿಷ್ಠರ ಸುರಭಿಯನ್ನು ವಹಿಸಿದ ರಾಜ ಕೌಶಿಕ ಬೆಳೆದ ಲೋಕ ಆ ಭೂಲೋಕ. ಅನ್ನವಿತ್ತ ಮನೆಗೆ ಕನ್ನ ಎಕ್ಕುವ ಕೃತಜ್ಞರ ಮಹಾಪಾತಕಿಗಳ ನಿನ್ನ ಲೋಕಕ್ಕೆ ದೊಡ್ಡ ನಮಸ್ಕಾರ. ನಮಸ್ಕಾರ ಈ ದೇವಲೋಕದಲ್ಲಿ ಇರಬೇಕು. ಏಕೆಂದರೆ ಮುಂದೆ ನನಗೆ ಎರಡನೆಸುವ ನಡವಳಿಕೆಯನ್ನು ಭೂಲೋಕದವರಿಗೆ ಕಲಿಸಿಕೊಟ್ಟವನು ನಿನ್ನ ಒಡೆಯ ಇಂದ್ರ. ಕಪಟದಲ್ಲಿ ಪ್ರಹ್ಲಾದನ ಶಿಷ್ಯನಾಗಿ ಗುರುದಕ್ಷಿಣೆ ನೀಡುವ ಬದಲು ಗುರುವಿನ ಶೀಲವನ್ನೇ ಅಪಹರಿಸಿದವ ಸುರೇಶ ನಿನ್ನ ಇಂದ್ರ. ಭೂಲೋಕದ ಸಾಧ್ಯವೀರ್ಯ ಪಾಪದ ಫಲದಿಂದ ಅಲ್ಪಾವಧಿಯಲ್ಲೇ ತಲೆದಂಡ ನೀಡುತ್ತ. ಆದರೆ ಗುರುದ್ರೋಹಿ ಇಂದ್ರನ ಕಿರೀಟದ ಒಂದೇ ಒಂದು ಮಣಿಮುತ್ತು ನಗುಗಳಿಲ್ಲ. ಜಾಬಾಲಿ ಮುನಿಗಳೇ, ನೀವು ಏನು ಬೇಕಾದರೂ ಅಲ್ಲಿ. ಭೂಲೋಕದವರು ಮಾನಹೀನರು, ಮಧ್ಯವಸನಿಗಳು, ಸ್ವಾರ್ಥಿಗಳು. ಅಮ್ಮ, ವಿಶ್ವಮಾತೆ ಕಾಮತ್ರಿಯನ್ನು ನಿನ್ನ ಮಾತು ಕಾಮಿಸಿದ್ದನ್ನು ಕೊಡುವ ಕಾರಣೀಕದ ಸದಬೇಡ. ಛಲಕ್ರಿಯ ಬೇಡ, ಮೊನಚು ಮಾತುಗಳಿಂದ ಹಾಯಬೇಡ, ಬೈದು ಹಂಗಿಸಿ ಒದೆಯಬೇಡ. ಕರುಣಾಮೃತ ಧಾರೆ ಗಳಿಸುತ್ತಾರೆ, ಮೃದು ವಚನದಿಂದ ಮುದಗೊಳಿಸುತ್ತಾ ಭೂಲೋಕಕ್ಕೆ ಇಳಿಯುವ ಮಾನವ ಪಶು ಪಕ್ಷಿ ಗಿಡ ಮರ ಬಳ್ಳಿಗಳಿಗೆ ನವ ಜೀವನವನ್ನು ಕಲ್ಪಿಸು. ಬಾ ತಾಯಿ, ಭೂಲೋಕಕ್ಕೆ ಬಾ. ಬರಲಾರೆ. ಪಾಪ ಭಾಂಡವ ಹೊರಲು ಭೂಮಿಗೆ ನಾ ಬರಲಾರೆ. ನಂದಿನಿ, ದೇವೇಂದ್ರ ನಿನ್ನನ್ನು ಕಳುಹಿಕೊಡಲು ಸಮ್ಮತಿಯನ್ನಿಟ್ಟಿದ್ದಾನೆ. ಏನು ಬೆದರಿಸುತ್ತಿರುವೆಯಾ? ದೇವೇಂದ್ರ ಬಿಡು. 3 ಕಣ್ಣಿನ ಮುಕ್ಕಣ್ಣ ನುಡಿಗಳು ನಾ ಕೇಳಲಾರೆ. ಸೂರ್ಯ ಕಳಚಿ ಬಿದ್ದು ಭೂಮಿ ಉರಿದು ಹೋಗಲಿ, ಸಾಗರ ಉಕ್ಕೇರಿ ಭೂಮಂಡಲ ಮಗುಚಲಿ, ಈ ಸುರಲೋಕ ನರಲೋಕದ ಮೇಲೆ ದೊಕ್ಕನೆ ಬೀಳಲಿ, ನಾನು ಭೂಲೋಕಕ್ಕೆ ಬರಲಾರೆ. ಬರಲಾರೆ, ಬರಲಾರೆ. ಅಹಂಕಾರದಿಂದ ಸುಕ್ಕಿ ವ್ಯಗ್ರರಾದೆಯ ಭೂಮಾತೆಯನ್ನು ನಿಂದ
ನಿಮ್ಮ ಹೃದಯವನ್ನು ಕಲಕಿ ಮಹಾ ಅಪರಾಧಗೈದಿರುವೆ. ನನ್ನ ತಪ್ಪುಗಳನ್ನು ಮನ್ನಿಸಿ ಕ್ಷಮೆ ನೀಡಿ ಹರಸಿ ಸ್ವಾಮಿ. ಶತಾಪರಾಧವಾಯಿತು. ಶಾಪ ಕುಸಿಯಾಗುವಂತೆ ಮಾಡಿ ನಾನು ಈ ಕ್ಷಣವೇ ತಮ್ಮೊಂದಿಗೆ ಭೂಮಿಗೆ ಬರುತ್ತೇನೆ. ನೀವಂತಂತೆ ನಡೆಯುತ್ತೇನೆ. ನನ್ನನ್ನು ಶಾಪ ವಿಮುಕ್ತಳನ್ನಾಗಿಸಿ, ಶಾಪ ವಿಮುಕ್ತಳನ್ನಾಗಿಸಿ. ನಂದಿನಿ, ಮುತ್ತು ಬಿರಿದರೆ ಹೋಗಿ ಮಾತು ನುಡಿದದಕ್ಕೆ ಉಳಿದ ದರ್ಪಣದಲ್ಲಿ ಪ್ರತಿಬಿಂಬ ಕಾಣಿಸಲು ಪ್ರತಿಬಿಂಬ ಮೊದಲು ಋಷಿವಾಕ್ಯ ಸುಳ್ಳಾಗ ನೀನು ನದಿಯಾಗಿ ಪ್ರವಹಿಸಿ ಮೃಗ ಪಕ್ಷಿಗಳಿಗೆ ಮನುಜ ಸಂಕುಲಕ್ಕೆ ಪ್ರಕೃತಿಗೆ ಗಂಗೆಯಾಗಿ ಫಲಭರಿತೆಯಾಗಿ ಎಲ್ಲ ಆ ಲೋಕಮಾತೆಯ ವಿಧಿಯೇ. ಸ್ವಾಮಿ, ನನ್ನ ಕಣ್ಣೀರು ತಮಗೆ ಕಾಣಿಸದೆ ಪದಮೂಲ ಕೆಳಗೆ ಪರಿಪರಿಯಾಗಿ ಬೇಡಿಕೊಂಡರೂ ತಮ್ಮ ಎದೆ ಕರಗುವುದಿಲ್ಲವೇ? ಶಾಪಕ್ಕೆ ಪರಿಮಾರ್ಜನೆಯಿಲ್ಲವೇ? ನಂದಿನಿ, ಕಾಲಾಯ ತಸ್ಮೈ ನಮಃ. ಹೋಗು, ಕರ್ಮ ಭೂಮಿಗೆ ಇದೇ ರೂಪದಲ್ಲಿ ಮಹಿಷಾಸುರ ಶುಂಭ ನಿಶುಂಭಾದಿ ದೈತ್ಯ ನಿಗ್ರಹಗೈದ ಜಗಜ್ಜನನಿ ಶ್ರೀ ದುರ್ಗೆಯನ್ನು ಭಕ್ತಿಯಿಂದ ಶ್ರೀದೇವಿಯನ್ನು ತಪಸ್ಸಿನ ಮೂಲಕ ಉಳಿಸಿಕೊ. ಶಾಪ ವಿಮೋಚನೆ ಮಾಡಿತು. ಶಾಪಾಗ್ನಿಯ ಶಮನ ಮಾಡಿ. ಹೋಗು ನಂದಿನಿ, ಹೋಗು, ಭೂಲೋಕಕ್ಕೆ ಹೋಗು. Gati
ನೃತ್ಯ ರೂಪಕದಲ್ಲಿ ಪಾಲ್ಗೊಂಡ ಕಲಾವಿದರು ದೇವಿ ಬ್ರಹ್ಮನಾಂಬೆ, ಸಂಕೇತ್ ಕೊಲ್ಯ, ನಂದಿನಿಯಾಗಿ ಸಂತೋಷ್ ಬಿಹಾರ, ಜಾಬಾಲಿ ಹರೀಶ್ ಬೋಂದೇವಿ, ಸಂಗೀತ ಹಾಗೂ ನಿರೂಪಣೆ ಗುರುರಾಜ್ ಎಂಬಿ ಹಾಗೂ ತೋನ್ಸೆ ಪುಷ್ಕರ್ ಕುಮಾರ್. ಪ್ರಕರಣ ವೈಭವದ ದೃಶ್ಯರೂಪಕ ಶ್ರೀ ಮಂಗಳಾದೇವಿ ಗುರು ಮತ್ಸ್ಯೇಂದ್ರನ ಅನುದೆತೊಂದು ಬಡಕಾಯಿ ಸಾಧಿಪತಿ ನೇತ್ರಾವತಿ ಸುದೆ ಕರೆತೆ ಸುದೆ ಕರೆತೆ जय गुरुदेव महाराज, जय मचेंद्रनाथ महाराज. ದಂಡ ಮಾತ್ರ ಇಷ್ಟಿ ದಂಡ ಗುರು ಮಚ್ಚೇಂದ್ರನಾಥನ ಅನುಗ್ರಹದ ಪುರುಷಾದ ಗೋರಕ್ಷನಾಥನ ದಂಡ, ಗೋರಕ ದಂಡ. ಸುದೆ ನೀರು ಪರತೊಂದೊಂದು ಪಡ್ಡಾಯಿ ಕಡಲ ಕರೆಟ್ ಶಬ್ದಕ್ಕೇನೊಂದು ಭದ್ರಾಡು ಓಡ್ಸೋರ್ದು ಬೊಕ್ಕ ಪರಶುರಾಮ ಸೃಷ್ಟಿದ ಪುಣ್ಯದ ಮಣ್ಣಡು ಎನ್ನನು ತೂಪೇ ಬಣ್ಣದು ಎನ್ನ ಗುರುಕುಲು ಬಂತೆ ಕಾಪುವೆ ಕಾಪುವೆ ದಂಡ ಊರ್ದು ಕಾಪುವೆ ಗುರು ದರ್ಶನ ಆಪಿನಾದ ದಿನ ಈ ದಂಡನ ಊರ್ದು ಮುಂದೊಂದು ಗುರುಧ್ಯಾನ ಮಲ್ಪುವೆ. ಜಯ ಗುರುದೇವ್, ಜಯ ಗುರುದೇವ್ ಮಹಾರಾಜ್, ಜಯ ಮಚೇಂದ್ರ ಮಹಾರಾಜ್. ಹರ ಹರ ಶಂಭೋ, ಹರ ಹರ ಮಹಾದೇವ್. ವರ್ಷ 16 ಕಡಿಮೆ ಶ್ರೀರಾಣಿ ಮೈನಾಕಿನಿ ವಿರಾಗಿನಿ ಆತಲು ಮತ್ಸ್ಯೇಂದ್ರನಾಥನ ಒಟ್ಟಿಗೂ ಮರುಂದುಲಾಲು ದಂಡ ಊರುದು ಯೋಗ ಸಾಧನೆ ಮತ್ತೊಂದು ಪುನಃ ಶಿಷ್ಯನ ತುಬ್ಬರು ಗುರುಗಳು. ಹರ ಹರ ಶಂಭೋ, ಹರ ಹರ ಮಹಾದೇವ್. ಗೋರಕ ಬಾಲ ಗೋರಕ ಗುರುದೇವ, ಗುರುದೇವ, ಆದೇಶ್ ಆದೇಶ್ ಮಹಾರಾಜ್. ಬಾಲ ಗೋರಕ ಎಂಚಲ್ಲ ಬಾಲೆ ಗುರುನಾಥ ಈ ಕದಲಿ ಕ್ಷೇತ್ರಕ್ಕೂ ಪೋಯರೆ ಉಂಡು ಪಂತಿನ ಪಾತ್ರ ಪಂಡದು 16 ವರ್ಷ ಕರೀನಿ ಮೇರು ಗುರ್ತ ಟಿಕ್ಕಿಜಾ ಗೋರಕ ಮೋಲು ಶ್ರೀರಾಣಿ ಮೈನಾಕಿನಿ ಇತ್ತೆ ಮಂಗಳಾಪಟ್ಟಿ ಉದರದ ವಿರಾಗಿಣಿ ಯೋಗಿನಿ. ಗೋರಕ ನಿನನೆ ಮಸ್ತ್ ಕಾಪಾಯ ನಮ ಪೋವಡಾಯಿನ ಜಾಗೆ ಕದಲಿ ಕ್ಷೇತ್ರ ಬಿದಲ್. ಗುರುನಾಥ, ಗುರುನಾಥ, ಎನ್ನ ದಂಡ ಮೆದುಕುಂದಿಜ್ಜಿ, ಎನ್ನ ದಂಡ ಭೂಮಿಗೆ ಅಂಟುದುಂಡು. ಎನ್ನ ಮಾತ್ರ ಇಷ್ಟು ದಂಡ ಮೆದುಕೆರೆ ಕೇನೊಂದಿಜ್ಜಿ ಗುರುದೇವ, ಮೆದುಕೆರೆ ಕೇನೊಂದಿಜ್ಜಿ. ಆನಿ ಚೌರಂಗಿನಾಥಗಾದ ಯಾನ ಅಗ್ನಿ ಪ್ರವೇಶ ಮಲ್ಪೆರ ತೂನಗ ಈರು ಎಂಕು ಕೊರಿನ ದಂಡ ಒಂದು ಮೈಮೆದ ಮಾತ್ರ ಇಷ್ಟು ದಂಡ. ಗುರುದೇವ ಈ ಮಂತ್ರ ದಂಡನ ಮೆದುಕೆರೆ ಎಂಕ ಆವಂದಿಜ್ಜಿ. ಗೋರಕ ಆ ದಂಡ ಅವಲೇ ಪಡಿ ಗುರುದರ್ಶನದು ಕಾತುಕುಲ್ಲಿನ ಶಿಷ್ಯನ ಕಥೆಗೆ ಸಾಕ್ಷಿಯಾದ ನಿನ್ನ ದಂಡ ಅವಲೇ ಪಡಿ. ಈ ದಂಡ ನಿನ್ನ ದಂಡ, ಗೋರಕ್ಷನಾಥನ ದಂಡ, ಗೋರಖ ದಂಡ. ಈ ಜಾಗೆ ಮೇಲ್ಕಾಲುಡು ಗೋರಖ ದಂಡ ಪಂಪಿ ಪುಣ್ಯ ಜಾಗೆಯಾದ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದ ಮೆರೆಬಡಿ ಗೋರಕ್ಷ ದಂಡ, ಗೋರಖ ದಂಡ, ಗೋರಾಯಿ ದಂಡ. ಬೋಲೋ ಹರ, 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 ಬೋಲೋ ಹರ. ಬೋಲೋ ಹರ, ಬೋಲೋ ಹರ ವನೊಂದು ನಾಥ ಪಂಥದ ಸಾಧಕರು ಈ ಪುಣ್ಯ ತಳ್ಳುಟಿದ್ದರು. ಮತ್ಸ್ಯೇಂದ್ರನಾಥರು ಶಿಷ್ಯನ ಮುಟ್ಟುಗೂ ಒಂದು ದಿನ ಕಾಲ ಕಲಿತಿನ ಈ ಜಾಗೆ ಬೋಳಾರ ಬೋಳಾರ. ಒಂದು ದಿನ
ಎನ್ನ ಮೋಕೆದ ಶಿಷ್ಯರೇ ಬಡಕಾಯಿ ಸಾದಿದೆ ತುಮಕೂರು ಅವಳೊಂದು ಕದಳಿ ಕ್ಷೇತ್ರ ಇದಾಟ ಕದಳಿ ಕ್ಷೇತ್ರವು ಹೋಗಿ ಗುರುನಾಥ ಸ್ತ್ರೀ ರಾಜ್ಯದ ರಾಣಿ ಆದಿತ್ಯನಾಲಿ ಯಾನು ರಾಣಿ ಮೈನಾಕಿನಿ ಇರಿನ ಅನುಗ್ರಹಟು ಯಾನಿತ್ತೆ ಯೋಗಿನಿಯಾದೆ ವಿರಾಗಿಣಿಯಾದೆ ಮಂಗಳೇ ಪಂಪಿ ಪೊಸಪುದೆರಡು ಯೋಗಿ ಕೊಟ್ಟುಡು ಯಾನುಳ್ಳೆ ದೇವ ನೇತ್ರಾವತಿ ಸುಧೆಕರಿತ ಈ ಊರುಡೆ ಯಾನು ಎನ್ನ ಜೀವಿತವು ಮಂಗಳಾವುಡು ಪಂಪಿ ಅಂಗಡುಳ್ಳೆ ಎನ್ನ ಯೋಗಿನಿ ಜೀವಿತದ ಕಡೆಲ ಈರೆ ಕೊಡಿಲ ಈರೆ ಎನ್ನ ಗೇನದ ತುಡರು ಇಂಕ ಸಾಧಿತೋ ಜಾಲೆ ಮಂಗಳ ಮೇಯ್ತ ಮೈಲೆ ಮಾಜಾದು ಗಂಗಡಿ ನೀದು ಶುದ್ಧ ಆದು ಈ ಬರುವ ಪರಶುರಾಮ ದೇವರನ್ನ ಕೈ ಪೂಜೆ ಪಡೆಯಿನ ಅಪ್ಪೆ ಅಂಬಿಕೆ ನಿಲೆಯಾಯಿನ ಜಾಗೆ ಇದುವೇ ಒಳಾರವೂರುಂಡು ಆ ಅಂಬಿಕೆನ ನಿಲಿಟ್ಟೆ ನಿನ್ನ ಯೋಗಿನಿ ಜೀವಿತಗೆ ಮಂಗಳಾವು ಗುರುನಾಥ ಗಂಗೆಡ ಮೀದು ಶುದ್ಧಾಲ ಪಂಡರು ಆಸುದಿನ ಬುಡುಂಡ ಮೂಲು ಬೇತೆ ನೀರ ಸೆಲೆ ಹಚ್ಚಿ ಗೋರಕ ಗುರುನಾಥ ಪರಶುರಾಮ ದೇವರಿಗೆ ನಿಜ ರೂಪುಡು ಆದಿನಾಥರು ತೋಚಿದ ಬೈದಿನ ಪುಣ್ಯತಲ ಶ್ರೀ ಕದಳಿ ಕ್ಷೇತ್ರ ಕದಳಿ ಕ್ಷೇತ್ರದ ಪರತೊಂದುಲ್ಲದು ಗಂಗೆ ಆ ಗಂಗೆನು ಆ ಭಾಗೀರಥಿನ ನಿನ್ನ ಮಂತ್ರ ಶಕ್ತಿಡೆ ಇಡೆಗೆ ಒಯ್ದು ಜೈ ಗುರುನಾಥ್ ಜೈ ಅಲಕ್ ನಿರಂಜನ್ ಕದಳಿ ಕ್ಷೇತ್ರದ ಎತ್ತಿನ ಗಂಗೆ ಭಾಗೀರಥಿ ಗುಪ್ತಗಾಮಿನಿಯಾದ ಬರ್ಪಲು ಮಂಗಳೇ ಆ ಮೈನದ ಕೆದುಟು ಜಳಕಾಪಲು ಮಂಗಳ ಕದಳಿ ಕ್ಷೇತ್ರದ ಬತ್ತಿನ ಗಂಗೆ ನಿನ್ನ ಮೀ ಉಡಲದ ಕಲಂಕ ಮಾಜಾದ ಈ ಕೆದು ಮೈಮೆದ ಕೆದು ಈ ಕೆದುಟು ಮಿಪಿನ ಜನಮಾನಿಲನ ಸೀಕ ಸಂಕಡಲು ಮಾಜಡು ಪಾಪದ ಲೇಪ ಆಜಡು ಬೇಸರು ಕರಂಚಡು ಆಯುರಾರೋಗ್ಯ ಉರ್ಕರಡು ಪಡೆದು ವಾಕ್ ಸಿದ್ಧಿ ಪಡೆಯಿನ ಚೌರಂಗಿ ನುಡಿಕೊಲ್ಲಿ ಗುರುನಾಥನ ಕೆರೆ ಗುರುಜನ ಕೆರೆ ಗುರುಜನ ಕೆರೆ ಗುರುಜನ ಕೆರೆ ಗುರುಜನ ಕೆರೆ ಗುರುಜನ ಕೆರೆ ಗುರುಜನ
राम 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 जय राम
ಕರುಣಿಸೋ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ದುರ್ಬಲ ಧೈರ್ಯಗಳ ನಿರ್ಭಯತ್ವ ಆರೋಗ್ಯ ವಾಕ್ಪಟುತ್ವ ಹರಿಸ್ಮರಣೆ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಆಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ರಾಮ ಸ್ಮರಣೆ ಕೊಡು ರಾಮ ಸೇವೆಯ ಕೊಡು ರಾಮಾಯಣದ ಕಥೆಯೊಳು ಬಂದು ಕೂಡು ರಾಮ ಸ್ಮರಣೆ ಕೊಡು ರಾಮ ಸೇವೆಯ ಕೊಡು ರಾಮಾಯಣದ ಕಥೆಯೊಳು ಬಂದು ಕೂಡು ದಾಸ ಕೇಶವದುತ ಮಾರುತಿ ಹನುಮ ದಾಸ ಕೇಶವದುತ ಮಾರುತಿ ಹನುಮ ದಾಸಾಗ್ರೇಸರ ಜೈ ಬಲ ಭೀಮ ಆಂಜನೇಯ ಬಲ ಭೀಮ ಭಕ್ತವರ ಅದುಲಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಆಂಜನೇಯ ಬಲ ಭೀಮ ಭಕ್ತವರ ಅದುಲಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ತಂದೆಯನ್ನು ಕೊಂದ ಸೇಡನ್ನು ತೀರಿಸುವುದಕ್ಕಾಗಿ ಮಹಿಷಾಸುರನು ಸ್ವರ್ಗಕ್ಕೆ ದಾಳಿ ಮಾಡಿ ದೇವತೆಗಳನ್ನು ಸದೆಬಡಿಯುತ್ತಾನೆ. ಸಜ್ಜನರನ್ನು ಪ್ರೀತಿಸುತ್ತಾ ಅಧರ್ಮಿಯಾಗಿ ಬೆಳೆಯುತ್ತಿದ್ದಾನೆ.
ಮಂಗಳ ಕದಳಿ ಕ್ಷೇತ್ರೋಡ್ದು ಬತ್ತಿನ ಗಂಗೆ ನಿನ್ನ ಮೇಯಿ ಉಡಲದ ಕಲಂಕ ಮಾಜಾದ ಈ ಕೆದು ಮೈಮೆದ ಕೆದು ಈ ಕೆದುಟು ಮೀಪಿನ ಜನಮಾನಿಲಿನ ಸೀಕ ಸಂಕಡಲು ಮಾಜಡು ಪಾಪದ ಲೇಪ ಆಚಡು ಬೇಸರು ಕರಂಚಡು ಆಯುರಾರೋಗ್ಯ ಉರ್ಕರಡು ಪಡೆದು ವಾಕ್ ಸಿದ್ಧಿ ಪಡೆಯಿನ ಚೌರಂಗಿ ನುಡಿಕೊಡಿ ಗುರುನಾಥನ ಕೆರೆ ಗುರುಜನ ಕೆರೆ ಗುರುಜನ ಕೆರೆ ಗುರುಜನ ಕೆರೆ ಗುರುಜನ ಕೆರೆ ಗುರುಜನ ಕೆರೆ ಗುರುಜನ ಕೆರೆ ಅಪ್ಪೆ ಅಂಬಿಕೆನ ಒಟ್ಟಿಗೆ ಸೇರೋಲ್ಲ ಮಂಗಳಾದೇವಿ ಪಂಪಿನ ಪುಗಾರದ ಕ್ಷೇತ್ರವು ನಿನ್ನ ಜೀವಿತವು ಮಂಗಳ ಅವನ ಪರಶುರಾಮ ಸೃಷ್ಟಿದ ಈ ಊರು ನಿನ್ನ ಪುದರದೆ ಮಂಗಳಾಪುರ ಆದಿ ನೆರೆವಡಿ ಮಂಗಳಾಪುರ ಆದಿ ನೆರೆವಡಿ
ದೇವಾಂಗ ಸಿಗುತ್ತದೆ ಕಾಲದ ಮಕ್ಕಳಿಗೆ ಬಾಗಿಲಿನ ವ್ಯವಸ್ಥೆ ಮಂದಿರ ಗೆಳೆಯರ ಬಳಗ ಮಣ್ಣಿನ ತೋಟ ಮೊದಲು ಸೋಮೇಶ್ವರ ಶಾರದ ದೇವಾಂಗ ಕಲ್ಯ ಇದರ ಶಾರದಾ ಮಾತೆಯ ಶೋಭಾಯಾತ್ರೆಯಲ್ಲಿ ಶ್ರೀ ಶಾರದಾ ಮಾತೆಗೆ ಬೃಹತ್ತಾಕಾರದ ಹೂವಿನ ಮಾಲೆ ಹಾಗೂ ಹಣ್ಣುಕಾಯಿ ಧೂಪಗಳನ್ನು ಸಮರ್ಪಿಸಿ ಬಂದಂತ ಭಗವತ್ ಭಕ್ತರಿಗೆ ಪಾನೀಯದ ವ್ಯವಸ್ಥೆಯನ್ನು ಮಾಡಿದಂತ ಗೆಳೆಯರ ಬಳಗ ಗಣೇಶ್ ತೋಟ ಇಲ್ಲಿಗೆ ಶ್ರೀ ಶಾರದೋತ್ಸವ ಸಮಿತಿ ಹಾಗೂ ಶಾರದಾ ದೇವಾಲಯ ಪೂಜಾ ಇದರ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ऑफलाइन होता है ರಿಜಿಸ್ಟರ್ಡ್ ಕಲ್ಯಾಣ ಇದರ 38